ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಸೌದಿ ಅರೇಬಿಯಾ ಇದರ ವತಿಯಿಂದ ದಾರುಲ್ ಅಮಾನ್ ವಸತಿ ಯೋಜನೆಯಡಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಬೆದ್ರಬೆಟ್ಟುವಿನಲ್ಲಿ ನಿರ್ಮಿಸಿದ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಅಸಯ್ಯದ್ ಝೈನುಲ್ ಅಬಿದೀನ್ ಜಮಾಲುಲ್ಲೈ ತಂಗಲ್ ಕಾಚೂರು ದಾರುಲ್ ಅಮಾನ್ ವಸತಿ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಮನೆಯನ್ನ ಉದ್ಘಾಟಿಸಿದರು. ಅಸಯ್ಯದ್ ಮೊಹಮ್ಮದ್ ಇಂಬಿಚಿ ಕೋಯ ತಂಗಲ್ ದುವಾ ನೆರವೇರಿಸಿದ್ರು. ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಮನೆಯ ಕೀ ಹಸ್ತಾಂತರ ಮಾಡಿದ್ರು. सऊदी अरेबिया केसीएफ राष्ट्रीय समिति अध्यक्ष डीपी यूसिफ सखाफी बैतार कर्नाटक कल्चरल फाउंडेशन सऊदी अरेबिया दारुल अमान वसति योजನೆಯಡಿ ಬಡ ಕುಟುಂಬಗಳಿಗೆ ಆಸರಿಯಾಗಿ ಉಚಿತವಾಗಿ ಮನೆಗಳನ್ನು ನಿರ್ಮಿಸಿಕೊಡುತ್ತಿದ್ದು ಈಗಾಗಲೇ ಕರ್ನಾಟಕದ ಹಲವು ಭಾಗಗಳಲ್ಲಿ ಅನೇಕ ಅರ್ಹ ಬಡ ಕುಟುಂಬಗಳಿಗೆ ಮನೆ ಕಟ್ಟಲು ಸಹಾಯಧನ ಕೊಟ್ಟಿದ್ದಾರೆ ಮತ್ತು ಹಲವು ಮನೆಗಳನ್ನು ದುರಸ್ತಿ ಮಾಡಿಸಿದ್ದಾರೆ. ಇದೀಗ ಬೆಳ್ತಂಗಡಿ ತಾಲೂಕಿನ ಬೆದ್ರಬೆಟ್ಟುವಿನಲ್ಲಿ ಬಡ ಕುಟುಂಬವೊಂದಕ್ಕೆ ಸುಮಾರು 600 ಚದರ ಅಡಿಯ ಮನೆಯನ್ನ ನಿರ್ಮಿಸಿದ್ದಾರೆ. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕನ್ನಡ ನಾಡಿನ ಮುಸ್ಲಿಂ ಯುವಜನತೆ ವಿವಿಧ ವಿದೇಶ ರಾಷ್ಟ್ರಗಳಲ್ಲಿ ತಮ್ಮ ಉದ್ಯೋಗಗಳಿಗಾಗಿ ಹೋಗಿ ಅಲ್ಲಿ ಸಿಗುವಂತಹ ಬಿಡುವು ಸಮಯಗಳನ್ನು ಸಂಪೂರ್ಣವಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಿಗಾಗಿ ವ್ಯಯಿಸುತ್ತಿರುವಂಥ ಒಂದು ದೊಡ್ಡ ವೇದಿಕೆಯಾಗಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅಥವಾ KCF. 2013ರಿಂದ ಅದು ಕಾರ್ಯಾಚರಣೆ ಮಾಡ್ತಾ ಇದೆ. ವಿವಿಧ ಭಾಗಗಳಲ್ಲಿ ಅತ್ಯುತ್ತಮವಾದ ಸೇವೆಗಳನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಮನೆ ಕಟ್ಟಿಕೊಡುವುದು, ಅವರಿಗೆ ಬೇಕಾದಂತಹ ಶೈಕ್ಷಣಿಕ ಸಹಾಯಗಳನ್ನು ಮಾಡುವುದು, ಅವರ ಔಷಧಿಗಾಗಿ ಖರ್ಚು ಮಾಡುವುದು, ಅದೇ ರೀತಿ ಕೋವಿಡ್-19 ಮಹಾಮಾರಿಗಳು, ಸಾಮಾಜಿಕ ದುರಂತಗಳು, ಅದೇ ರೀತಿ ಕಳೆದ ವರ್ಷ ಫ್ಲಡ್ ಬಂದಂತಹ ಸಂದರ್ಭಗಳಲ್ಲಿ ನೆರೆಪೀಡಿತರಾದಂತಹ ಜನರಿಗೆ ಯಾರ್ಯಾರು ಸಂತ್ರಸ್ತರಾಗ್ತಾರೆ ಅವರಿಗೆ ಬಹಳಷ್ಟು ಶ್ರಮ ವಹಿಸಿಕೊಂಡು ತಮ್ಮನ್ನೇ ತಾವು ಮರೆತುಕೊಂಡು ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಬಹಳ ದೊಡ್ಡ ಆದರ್ಶಪ್ರಾಯವಾದಂಥ ಒಂದು ಸಂಘಟನೆಯಾಗಿದೆ KCF ಇಂಟರ್ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಶೈಖ್ ಬಾಬಾ ಅವರು ಮಾತನಾಡಿ ಸುಮಾರು 7,50,000 ರೂಪಾಯಿಯಲ್ಲಿ ಈ ಮನೆಯನ್ನ ನಿರ್ಮಿಸಲಾಗಿದೆ. ಮನೆಗೆ ಅವಶ್ಯಕವಾದ ಪೀಠೋಪಕರಣ ಸೇರಿದಂತೆ ಇತ್ಯಾದಿಗಳ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF is an organization formed in the year 2013 in Dubai under the wise leadership of Karnataka Jamiyatul Ulama President Bekal Ustad, and now it is extended until France. We are having around 20,000 members. Actually our activities is concerned socio-cultural and mainly based on charity and education. The house which is inaugurated today here in Bedrabettu is a part of our mission Darul Aman, constructing a house for the poor people. And this will be extended for entire Karnataka. For the next 6 months, we are having a plan to build around 3 houses in Kodagu for the Kodagu flood rehabilitation plan. And at this moment, we are having more than 20,000 members who are spread over GCC, Malaysia, London, and also now in France. Inshallah, we are having a plan to extend this association wherever Kannadigas are living. And also our service is extended entire Karnataka, mainly now in coastal belt, and it will be extended for the north and middle Karnataka in next few years or month, inshallah. We wish all the best for our members and associates, and also we request all the cooperation as it is and much more than now for the future endeavor. Assalamu alaikum wa rahmatullah. ಈ ಸಂದರ್ಭ ಮನೆಯನ್ನ ಅಲ್ಪ ಕಾಲಾವಧಿಯಲ್ಲಿ ಉತ್ತಮವಾಗಿ ಮನೆ ನಿರ್ಮಿಸಿದ ಯಾಕೂಬ್ ಮಲೆಬೆಟ್ಟು ಅವರನ್ನ ಸೌದಿ KCF ನಾಯಕರು ಸನ್ಮಾನಿಸಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಬ್ದುಲ್ ರಶೀದ್ ಝೈನಿ, ಸೌದಿ ಅರೇಬಿಯಾ KCF ರಾಷ್ಟ್ರೀಯ ನಾಯಕರಾದ ಹನೀಫ್ ಕಣ್ಣೂರು, ಹಮೀದ್ ಮುಸ್ಲಿಯರ್ ಕರಾಯ, ಸಲೀಂ ಕನ್ಯಾಡಿ ಶುಕೂರ್ನಾಳ, ಇಬ್ರಾಹಿಂ ಕಾಜೂರ್, ಬೆಳ್ತಂಗಡಿ ಮುಸ್ಲಿಂ ಜಮಾತ್ ಅಧ್ಯಕ್ಷ SM ಕೋಯಾ ತಂಗಲ್, ಬೆಳ್ತಂಗಡಿ ಕರ್ನಾಟಕ ಮುಸ್ಲಿಂ ಜಮಾತ್ SSF SYSನ ನಾಯಕರು, KCF ಸೌದಿ ಅರೇಬಿಯಾ ಸಂಘಟನಾ ಕಾರ್ಯದರ್ಶಿ ಬಶೀರ್ ತಲಪಾಡಿ, ಸ್ಥಳೀಯ ಪಂಚಾಯತ್ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಅದರೊಂದಿಗೆ ತವರೂರಿನಲ್ಲಿ
ಸಂಕಷ್ಟದಲ್ಲಿರುವ ಸಮಸ್ಯೆದಲ್ಲಿರುವಂತಹ ನಿರ್ಗತಿಕರು, ಬಡಬಗ್ಗರು, ವಿಧವೆಯರು ಇಂಥ ಹಲವಾರು ಜನರಿಗೆ ಕೂಡ ನೆರವಾಗುತ್ತಾ ಬಂದಿದೆ. ಹಲವು ಕಡೆಯಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಮನೆ ದುರಸ್ತಿಗಳಿಗೆ, ಮನೆ ರಿಪೇರಿಗೆ, ಮನೆ ಕಟ್ಟಿಕೊಡುವಂಥವರಿಗೆ, ಅದೇ ರೀತಿ ರೋಗಿಗಳಿಗೆ ಕೂಡ ಸ್ಪಂದಿಸುತ್ತಾ ಬಂದಿದೆ. ಇದೀಗ ನಮ್ಮ ದಾನಿಗಳ ನೆರವಿನೊಂದಿಗೆ, ಕಾರ್ಯಕರ್ತರ ಸಹಾಯದೊಂದಿಗೆ ಸುಮಾರು 8 ಲಕ್ಷದ ವೆಚ್ಚದಲ್ಲಿ ಬೆಳ್ತಂಗಡಿಯ ಬೆದರಬೆಟ್ಟು ಎಂಬಲ್ಲಿ ಹೊಸ ಒಂದು ಮನೆಯನ್ನು ದಾರುಲ್ ಅಮಾನ್ ಎಂಬ ವಸತಿ ಯೋಜನೆಯ ಅಡಿಯಲ್ಲಿ ಒಂದು ಬಡ ಕುಟುಂಬಕ್ಕೆ ನಾವು ಮನೆ ನಿರ್ಮಿಸಿಕೊಟ್ಟಿದ್ದೇವೆ. ಇದಕ್ಕೆ ಸಾಕಷ್ಟು ಜನರು ನಮಗೆ ನೆರವಾಗಿದ್ದಾರೆ. ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ದಾನಿಗಳು ನಮಗೆ ನೆರವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.